ಹುಬ್ಬಳ್ಳಿಯ ಮಾಜಿ ಕಾರ್ಪೊರೇಟರ್ ಒಬ್ಬರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮಾಜಿ ಕಾರ್ಪೊರೇಟರ್ ಅಲ್ತಾಫ್ ಕಿತ್ತೂರು ಅವರ ಮೊಬೈಲ್ಗೆ ಕರೆ ಮಾಡಿದ ಅಪರಿಚಿತ ವ್ಯಕ್ತಿ ಅವಾಚ್ಯವಾಗಿ ನಿಂದನೆ ಮಾಡಿದ್ದಲ್ಲದೆ ನಿನ್ನನ್ನು ಜೀವಸಹಿತವಾಗಿ ಬಿಡುವುದಿಲ್ಲ ಎಂದು ಕೊಲೆ ಬೆದರಿಕೆ ಹಾಕಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅಲ್ತಾಫ್ ಕಿತ್ತೂರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ದೂರನ್ನು ದಾಖಲಿಸಿದ್ದಾರೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಹಳೆ ಹುಬ್ಬಳ್ಳಿಯ ಪೊಲೀಸರು ಜೀವ ಬೆದರಿಕೆ ಹಾಕಿದ ಅಪರಿಚಿತ ವ್ಯಕ್ತಿಯ ಪತ್ತೆಗೆ ಜಾಲ ಬೀಸಿದ್ದಾರೆ. ಶುಕ್ರವಾರ ದಿವಸ ಬೆಳಗ್ಗೆ ಸುಮಾರು 8 ಗಂಟೆ 40 ನಿಮಿಷಕ್ಕೆ 2 ಸರಿ ನನಗೆ ಕಾಲ್ ಬಂತು. ನಾನು ಅದು ಎಬ್ಬಿಸಲಿಲ್ಲ. ನಂತರ ಮತ್ತು 3ನೇ ಕಾಲ್ ನಾನು ಎಬ್ಬಿಸಿ ಹಲೋ ಅಂತ ಹೇಳೋದ್ರಷ್ಟರಲ್ಲಿ ಬೈದಾಡೋದು ಚಾಲೂ ಮಾಡಿದ. ಯಾರಪ್ಪ ನೀನು, ಯಾರು ಬೇಕಂತೇಳಿ ಅಲ್ತಾಫ್ ಕಿತ್ತೂರು ಬೇಕು ನನಗೆ ಅಂದ. ಅಲ್ತಾಫ್ ಕಿತ್ತೂರು ಬೇಕು ಅಂದ್ಕೊಳ್ಳಿ ನೀನು ಅಂದ. ಅನ್ನೋ ಮಠ ಅಂದರೆ ಅನ್ನೋ ಮಠ ಅಂದರೆ ಇಲ್ಲ ನಿನ್ನ ಕೊಲೆ ಮಾಡ್ತೀನಿ, ನಿನಗೆ ಹರಿದು ಬಿಡ್ತೀನಿ, ನಿನಗೆ ಕ್ರಾಸ್ ಮಾಡ್ತೇನೆ, ನಿನಗೆ ಬಿಡೋಂಗಿಲ್ಲ, ಬರಾಕತ್ತೀನಿ ನಾನು ಅಂಥೇಳಿ ಈ ರೀತಿ ಶಬ್ದ ಸುಮಾರು ಒಂದು ಇಲ್ಲಂದ್ರೂ ಒಂದು ಮಿನಿಟ್ ಮಾತಾಡಿದವ. ಯಾರು ನಿನಗೆ ಹೇಳಂದ್ರೂ ಹೇಳಿದವ. ಕಡೆಗೆ ನಾನು ಮತ್ತು ನಮ್ಮ ಎಲ್ಲ ಈ ವಿಷಯನ್ನು ನಮ್ಮ ಬ್ರದರ್ಸ್ಗೆ, ನಮ್ಮ ವೆಲ್ ವಿಷಯರಾದಂಥ ಅಂಜುಮನ ಸಂಸ್ಥೆ ಅಧ್ಯಕ್ಷರಾದಂಥ ಸೋನೂರವ್ರಿಗೆ ತಿಳಿಸಿದ ನಂತರ ಇಲ್ಲ ನಾವು ಮೊದಲು ಇದಕ್ಕೆ ಕಂಪ್ಲೇಂಟ್ ಮಾಡೋಣ ಅಂಥೇಳಿ ನಾವು ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊದಲು ಕಂಪ್ಲೇಂಟ್ ಕೊಟ್ಟಿವಿ. ಅವರು ಆಗಲೇ FR ಮಾಡಿಕೊಂಡ್ರು. ಕಂಪ್ಲೇಂಟ್ ತೊಗೊಂಡ ನಂತರ FR ಮಾಡಿದರು. ಮತ್ತು ನಾನು ಮತ್ತು ನಮ್ಮ ಬ್ರದರ್ಸು ಮತ್ತು ನಮ್ಮ ಯೂಸುಫ್ ಸೋನೂರವ್ರು ಕೂಡಿ ಕಮಿಷನರ್ ಸಾಹೇಬ್ರಿಗೆ ಫೋನ್ ಮಾಡಿದ್ದೀವಿ. ಅವರು 5 ಗಂಟೆಗೆ ಬರೋಕ್ಕೆ ಹೇಳಿದರು. 5 ಗಂಟೆಗೆ ಹೋದಿವಿ, ಅವರಿಗೆಲ್ಲ ತಿಳಿಸಿದ್ದೀವಿ.